ಯಾವುದೇ ರೀತಿಯ ಮಾಹಿತಿ ನೀಡದೆ ನೋಟಿಸ್ ಕೊಡದೆ ಪಂಚಾಯಿತಿ ಕಾರ್ಯಾಲಯದ ಗಮನಕ್ಕೂ ತಾರದೆ ಏಕಾಏಕಿ ಪಿಡಬ್ಲ್ಯೂಡಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಂಜುನಾಥ್ ಅವರು ಪೊಲೀಸ್ ರಕ್ಷಣೆ ಪಡೆದು ಕಟ್ಟಡವನ್ನು ಹೊಡೆದು ಹಾಕಿ ನಿರುದ್ಯೋಗಿ ಯುವಕರಿಗೆ ದೌರ್ಜನ್ಯ ಎಸಗಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರೀಶ್ ಆರೋಪ ಮಾಡಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೊಸ ದಡದಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಮಳಿಗೆಯನ್ನ ನಿರ್ಮಿಸಲು ಗ್ರಾಮ ಪಂಚಾಯತ್ನಿಂದ ಲೈಸೆನ್ಸ್ ಕೊಟ್ಟ ನಂತರ ಅಂಗಡಿಯನ್ನ ನಿರ್ಮಾಣ ಮಾಡಿದ್ದು, ಅಂಗಡಿಯನ್ನ ತೆರೆದು 2 ದಿನಗಳ ನಂತರ ಕಿಡಿಗೇಡಿಗಳ ಮಾತನ್ನ ಕೇಳಿ ಅಧಿಕಾರಿಗಳು ಈ ಕೃತ್ಯ ಎಸಗಿದ್ದಾರೆ ಎಂದು ಅಂಗಡಿ ಮಾಲೀಕರಾದ ಭರತ್ ಇದೇ ವೇಳೆ ಆರೋಪ ಮಾಡಿದ್ದಾರೆ. ಮಳಿಗೆಯನ್ನ ನಿರ್ಮಿಸಲು ಸರಿಸುಮಾರು 6 ಲಕ್ಷವನ್ನ ಸಾಲ ಮಾಡಿದ್ದೀನಿ. ಆದರೆ ಈಗ ಮಳಿಗೆಯೂ ಇಲ್ಲ, ಹಣವೂ ಇಲ್ಲದಂತಾಗಿದೆ. ಕಷ್ಟಪಟ್ಟು ಸಾಲ ಸೋಲ ಮಾಡಿ ಪಂಚಾಯತ್ ಲೈಸೆನ್ಸ್ ಪಡೆದು ಹೆಂಡತಿಯ ಚಿನ್ನವನ್ನ ಅಡವಿಟ್ಟು ಲಕ್ಷಾಂತರ ಖರ್ಚು ಮಾಡಿ ಮಳಿಗೆಯ ಪೂರ್ಣ ಕೆಲಸ ಮುಗಿಸಿ ಅಂಗಡಿಯನ್ನ ತೆರೆಯುವ ಮುನ್ನವೇ 2 ಮಳಿಗೆಯನ್ನ ಹೊಡೆದು ಹಾಕಿ ದೌರ್ಜನ್ಯ ಎಸಗಿದ್ದಾರೆ. ನಮ್ಮನ್ನ ಸಾಲದ ಸುಳಿಗೆ ಸಿಕ್ಕಿಸಿದ್ದಾರೆ ಎಂದು ಮತ್ತೊಂದು ಮಳಿಗೆ ಮಾಲೀಕ ವಸಂತ್ ಕುಮಾರ್ ನೋವನ್ನ ತೋಡಿಕೊಂಡಿದ್ದಾರೆ. ಸಂಬಂಧಿತ ಇಲಾಖೆಯವರು ಇವರಿಗೆ ಆಗಿರುವ ಅನ್ಯಾಯ ಸರಿಪಡಿಸಿ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಪಿಡಬ್ಲ್ಯೂಡಿ ಇಲಾಖೆ ಕಚೇರಿ ಮುಂಭಾಗ ನ್ಯಾಯ ಸಿಗುವವರೆಗೂ ಉಗ್ರ ಹೋರಾಟ ಮಾಡ್ತೀವಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಯುವ ಕುರುಬ ಸಂಘದ ಅಧ್ಯಕ್ಷ ನಿಂಗೇಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಗಾಯತ್ರಿ ರೇವಣ್ಣ, ರೇಖಾ ಲೋಕೇಶ್, ಮಹೇಶ್ ನಾಯಕ, ರೇವಣ್ಣ, ಲೋಕೇಶ್, ನರಸನಾಯಕ, ರವಿ, ಪ್ರದೀಪ್, ಕರಿಯಪ್ಪ, ರಮೇಶ್ ಸೇರಿದಂತೆ ಅನೇಕ ಮಂದಿ ಗಣ್ಯರು ಹಾಜರಿದ್ದರು. ವರದಿ ಮಂಜು ಶಮಣೂರು. ಅಧ್ಯಕ್ಷ ಆಗಿದ್ದೀನಿ. ಈಗ ನಮ್ಮೂರಲ್ಲಿ ನಾನು 2 ಮಳಿಗೆಗಳನ್ನ ಕೊಟ್ಟಿದ್ದೆ. ಅದು ಹಾಸ್ಪಿಟಲ್ ಮುಂಭಾಗದಲ್ಲಿ ಒಂದು ನಂದಿನಿ ಡೈರಿ ಮತ್ತೆ ಇನ್ನೊಂದು ಮೆಡಿಕಲ್ ಸ್ಟೋರ್ಗೆ ಅಂದ್ಬಿಟ್ಟು ಅನುಮತಿ ಕೊಟ್ಟಿದ್ರು. ಅದೇ ರೀತಿ ಅನುಮತಿ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ನಮ್ಮ ಹಿಂದಿನ ಅಧ್ಯಕ್ಷರು ನಾಗೇಶ್ವರಿ ಅಂದ್ಬಿಟ್ಟು ಅನುಮತಿ ಕೊಟ್ಟಿದ್ರು. ಅದ್ರ ಪ್ರಕಾರವಾಗಿ ನಾನು ಈಗ ಹೊಸದಾಗಿ ಆಯ್ಕೆಯಾಗಿ ನಾನು ಲೈಸೆನ್ಸ್ಗಳನ್ನ ಕೊಟ್ಟಿದ್ದೆ ಅವರಿಗೆ. ಅದ್ರ ಪ್ರಕಾರ ಅದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಆದಂಥ ಇಂಜಿನಿಯರ್ AW ಅವರು ಶ್ರೀ ಮಂಜುನಾಥನವರು ಬಂದು ಏಕಾಏಕಿ 27/12/23 ಬಂದು 11 ಗಂಟೆ ಸಮಯದಲ್ಲಿ ಬಂದು ಏಕಾಏಕಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಡೆಮಾಲಿಷ್ ಮಾಡಿಬಿಟ್ರು. ನಾವು ಕಾರಣ ಕೇಳಿದ್ರು ಅದಕ್ಕೆ, ಸರ್ ಇದನ್ನ ಹೊಡೆಯೋಕ್ಕೆ ನಿಮಗೆ ಏನು ಇದಿದೆ, DC ಆಗಲಿ ಮತ್ತು ಯಾರು ನಿಮಗೆ ಅನುಮತಿ ನೀಡ್ತಾರೆ ಅದು ದಯವಿಟ್ಟು ನೀವು ಕೊಡಿ ಅಂತ ಕೇಳಿದ್ರೆ ಯಾವುದೇ ರೀತಿ ಕೊಡ್ದೇನೆ ಪೊಲೀಸ್ ದೌರ್ಜನ್ಯನ ಬಳಸಿ ಅದನ್ನ ನಮಗೆ ಮೆಡಿಕಲ್ ಸ್ಟೋರು ಮತ್ತು ನಂದಿನಿ ಮಳಿಗೆಗಳನ್ನ ಏಕಾಏಕಿ ಹೊಡೆದಾಕಿದ್ದಾರೆ. ಅದಕ್ಕೆ ನಾವು ಕಾರಣ ಕೇಳಕ್ಕೆ ಹೋಗಿದ್ದಕ್ಕೆ ಇದಕ್ಕೆ ಎಲ್ಲ DC ಯಿಂದ ಆದೇಶ ಆಗಿದೆ, ಹಂಗಾಗಿ ನಾವೇನು ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಹಿತಿ ಕೇಳಿದ್ರು. ಅದೇ ಪ್ರಕಾರ ನಾವು ಬೆಳಗ್ಗೆಯನ್ನು ಬಂದು ಅದೇ ರೀತಿ ನಿಮ್ಗೆ ಹತ್ರ ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕೊಡಿ ಅಂತ ಕೇಳಿದ್ರು ಸರ್. ಅದಕ್ಕೆ ಅವ್ರ ಯಾವುದೇ ರೀತಿ ಉತ್ತರಗಳು ಇರಲಿಲ್ಲ ಸರ್. ಹಾಗಾಗಿ ನಾವು ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ ಸರ್. ಅವರು ನಮ್ಮ ಪಂಚಾಯತಿಗೆ ಆಗಲಿ ಮತ್ತು ನಮ್ಮ PDO ಅಧಿಕಾರಿಗಳಿಗೆ ಆಗಲಿ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವರ ಅಧಿಕಾರದ ದೌರ್ಜನ್ಯನ ಬಳಸಿ ನಮಗೆ ಈ ಕೆಲವು ಅದೇ ನಂದಿನಿ ಮೆಡಿಕಲ್ ಪಾಪ ಅವರು ತೀರಾ ಬಡವರು, ದಿನನಿತ್ಯ ಜೀವನಕ್ಕೋಸ್ಕರ ಒಂದು ನಂದಿನಿ ಮೆಡಿಕಲ್ ಇಟ್ಕೊಂಡಿದ್ರು. ನಂದಿನಿ ಪಾರ್ಲರ್ ಇನ್ನೊಬ್ರು ವಸಂತ್ ಕುಮಾರ್ ಅನ್ಬಿಟ್ಟು ಅವರು ಅಷ್ಟೇ ಒಂದು ಮೆಡಿಕಲ್ ಸರ್. ನಾವು ಯಾವುದಕ್ಕೆ ಕೆಟ್ಟದಕ್ಕೋಸ್ಕರ ನಾವು ಕೊಟ್ಟಿರಲಿಲ್ಲ ಪಂಚಾಯತಿ ಲೈಸೆನ್ಸ್ ಸರ್. ಅದನ್ನು ಯಾವುದೋ ಬೇರೆ ದುರುದ್ದೇಶ ಇಟ್ಕೊಂಡು ಆ ಮಳಿಗೆಗಳನ್ನ ಹೊಡೆದಾಕಿ ದಿನಾಂಕ 27/12/11 ಗಂಟೆ ಸಮಯದಲ್ಲಿ ಹೊಡೆದಾಕಿರ್ತಾರೆ ಸರ್. ಅದಕ್ಕೆ ನಾವು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಇದು ಅತಿಕ್ರಮವಾಗಿ ಹೊಡೆದಾಕಿರೋದ್ರಿಂದ AW ಶ್ರೀ ಮಂಜುನಾಥ್ ಅವರೇ ನಿಂತು ಅದನ್ನ ಯಾವ ಜಾಗದಲ್ಲಿ ನಾವು ನಿರ್ಮಿಸ್ಕೊಟ್ಟಿದ್ದೋ ಅದನ್ನ ಅವರೇ ನಿರ್ಮಿಸಿದ್ದೋ ಅದೇ ಜಾಗದಲ್ಲಿ ಬಂದು ಅವ್ರು ನಿರ್ಮಿಸ್ಕೊಡ್ಬೇಕು. ಇಲ್ಲ ಅಂತ ಅಂದ್ರೆ ಸರ್ ನಾವು ಅವ್ರಿಗೆ 10 ದಿನ ಗಡುವು ಕೊಡ್ತೀವಿ ಸರ್. ಆ ಗಡುವಿನಲ್ಲಿ ಅವರು ನಿರ್ಮಿಸ್ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಸಮುದಾಯ ಮತ್ತು ನಮ್ಮ ಜನಾಂಗದವರು ಮತ್ತು ಎಲ್ಲ ರೀತಿ ಸಮುದಾಯ ಜನಾಂಗದವರು ಸೇರಿ ಉಗ್ರವಾದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರ್. ಅದನ್ನ ನಾವು ಮಾಡೇ ತೀರ್ತೀವಿ ಸರ್. ಇದು ಶಾಂಪಲ್ ಸರ್ ನಾವು ಹೇಳ್ತಾ ಇರೋದು. ಇದನ್ನೇನಾದ್ರು ಅವರು ಇದೇ ತರ ನಡ್ಕೊಂಡ್ರೆ ನಾವು ಉಗ್ರವಾದ ಹೋರಾಟನ ನಾವು ಮಾಡಕೊಂಡಿದ್ದೀವಿ ಸರ್. ನೀವು ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ ಸರಿ. ಅದು ದಿನ ಒಂದು 7 ದಿನ ಮುಂಚೆನೇ ನಮ್ಗೆ ನೋಟಿಸ್ ಕೊಡ್ಬೇಕು ಸರ್. ಅವ್ರು ಕೊಡ್ಲಿಲ್ಲ, ಬೇಡ ಕೊನೆ ಪಕ್ಷ ಮಳಿಗೆಗಳಿಗಾರು ಅಂಟಿಸ್ಬೋದಾಯ್ತು ಸರ್. ಅದು ನೋಡಿ ನಾವು ಡೇಟ್ ಮುಖಾಂತರ ನಾವು ಮಳಿಗೆಗಳನ್ನ ಹೊಡಿತೀವಿ. ಇವಾಗ ಏನಾಯ್ತು ಅದನ್ನ ನಮಗೆ ಡಾಕ್ಯುಮೆಂಟ್ಸ್ ತಲುಪಿಸಿ ನಮ್ಮ ಆಫೀಸ್ಗೆ ಅಂತ. ಅವ್ರಿಗೆ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ಗೆ ಕೊಡಿ ಅಂತ ಅವ್ರು ಏನೂ ಕೇಳಿಲ್ಲ ಸರ್. ಹಾಗಾಗಿ ಅದೇನಾದ್ರು ಅವ್ರ ಕಟ್ಟಡನ ಮತ್ತೆ ನಿರ್ಮಿಸ್ಕೊಟ್ಟ ಜಾಗದಲ್ಲಿ ಕೊಡ್ಲಿಲ್ಲ ಅಂತ ಅಂದ್ರೆ ಸರ್ ನಾವು ಉಗ್ರವಾದ ಹೋರಾಟನ ಒಂದು 10 ದಿನದಲ್ಲಿ ಕೈಗೊಳ್ತೀವಿ ಸರ್. ಹುಬ್ಳಿಯಲ್ಲಿ ಈಗ ನಡೆದಿರೋ ಘಟನೆ ಬಹಳ ಬೇಜಾರಾಗ್ತಾ ಇದೆ. ಏನೇ ಆದ್ರೂ ಕಾನೂನು ರೀತಿಗೆ ಅವರು ಮಾಡಿದ್ದಾರೆ ಅಂದ್ರೆ ಕಾನೂನು ರೀತಿಯಾಗಿ ತೋರಿಸ್ಕೊಡ್ಲಿ. ನೋಟಿಸ್ ಕೊಟ್ಟಿದಾರ ಅಥವಾ 7 ದಿನ ಗಡುವು ಕೊಟ್ಟಿದಾರ, ಅದೇನು ಮಾಡಿಲ್ಲ ಅಂದ್ಮೇಲೆ ಏಕಾಏಕಿ ಹೊಡೆಯೋ ರೈಟ್ಸ್ ಅವ್ರಿಗೂ ಇರ್ಲಿಲ್ಲ. ಅದೇನ್ ಮಾಡಿದಾರೆ ಅವರು ನಮ್ಗೆ ಬಂದು ನಮ್ಗೆ 10 ದಿನ ಗಡುವು ಕೊಟ್ಟಿದ್ದಾರೆ. ಈಗ ಹರೀಶ್ವರ ಪಂಚಾಯತಿ ಅಧ್ಯಕ್ಷರು ಅವ್ರ ಮಾತಿಗೂ ಬೆಲೆ ಇಲ್ದಾನೆ ಅಲ್ಲಿ ಅವ್ರನ್ನೂ ಕೊಳ್ಪಟ್ಟು ಹಿಡಿದು ನೂಕ ಮಟ್ಟಿಗೆ ಮಾಡಿದ್ರೆ ಅದಕ್ಕೆ ಪಂಚಾಯತಿ ಎಲೆಕ್ಷನ್ ಯಾಕೆ ಮಾಡ್ಬೇಕು, ಸದಸ್ಯರು ಅಂತ ಯಾಕೆ ಮಾಡ್ಬೇಕು, AW ಅಧಿಕಾರಿಗಳು ಇವ್ರದೇ ಅಧಿಕಾರ ಆಗೋದಾಗಿದೆ, ಪಂಚಾಯತಿಯಲ್ಲಿ ಎಲೆಕ್ಷನ್ ಅಂತ ಯಾಕೆ ಮಾಡ್ಬೇಕು, ಪಂಚಾಯತಿಯವ್ರಿಗೆ ಯಾಕೆ ಅಧಿಕಾರ ಕೊಡ್ಬೇಕಾಯ್ತು, PDO ಏನ್ ಮಾಡ್ತಿದ್ರು,
ಅಲ್ಲಿಗ ಅಧ್ಯಕ್ಷರು ಸದಸ್ಯರಿಂದನೂ ಎಲ್ಲಾ ಪರ್ಮಿಷನ್ ಇಂದನೂ ಕೊಟ್ಟು ಅವ್ರು ಮಾಡಿರೋದಕ್ಕೆ ಏನ್ ಬೆಲೆ ಉಳ್ಕತ್ತು? ಈಗ ಎಲ್ಲೂ ಇಲ್ವಾ? AWE ಇಂದ ಯಾರು ಅಕ್ರಮವಾಗಿ ಏನು ಮಾಡೇ ಇಲ್ವಾ? ತೋರಿಸ್ಕೊ ಆಯ್ತು. ಏನು ಎಲ್ಲ ಹಂಗೆ ನಡೀತಾ ಇದೆಯಾ? ಸರ್ಕಾರ ಎಲ್ಲ ಹಂಗೆ ನಡೆಸ್ತಾ ಇದೆಯಾ? ತೋರಿಸ್ಕೊಡಿ. ಆಗ ಇದೊಂದು ಮಾತ್ರ ಬಡವ ಪಾಪ ಸಂಘದಲ್ಲಿ ಸಂಸ್ಥೆಯಲ್ಲಿ ದುಡ್ಡು ಎತ್ಕೊಂಡು ಮಾಡಿ ಹಿಂಗೆಲ್ಲ ಅವನು ಬಡವನ ಹೊಟ್ಟೆ ಮೇಲೆ ಹೊಡಿತಾ ಇದಾರಲ್ಲ, ಇದೇ ಒಂದೇ ಕಂಡಿರೋದು ಇವ್ರಿಗೆ. ಇದೊಂದನ್ನೇ ಕಂಡಿರೋದು. ಎಂತೆಂತ ದೊಡ್ಡ ದೊಡ್ಡ ಮೀನುಗಳ ಬಿಟ್ಬಿಟ್ಟು ಸೊಸ್ಲು ಮೀನು ಹಿಡಿದು ಹೊಡೆಯಕ್ ಬಂದಿರಲಿಲ್ಲ ಅಧಿಕಾರಿ. ಇವ್ನಿಗೆ ಕಾನೂನು ಗೊತ್ತ ಇವ್ರಿಗೆ? ಅಥವಾ ಏನಾರ ಓದಿ ಕಾನೂನು ಕ್ರಮ ಕಟ್ಟಡ ಏನ್ ತಿಳ್ಕೊ ಬಂದಿದಾರ ಅವರು? ತೋರ್ಸ್ಕೊಟ್ಟು ಕೇರ್ಪೇಟೆಲ್ ಬರ್ಲಿ. AWE ಎಲ್ಲ ರೋಡ್ ಒತ್ತುವರಿ ಮಾಡಿ ಎಷ್ಟು ಕಟ್ಟಿದಾರೆ ಅವೆಲ್ಲ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇವರಿಗೆ. ಇದೊಂದೇ ಕಾಣಿಸಿದಕ್ಕೆ ಬಾರ್ದು. ಬರ್ಲಿ ಅವರು. 10 ದಿನ ಗಡುವು ಅಷ್ಟೇನೆ ನಮ್ದು. ಹೇಳ್ತಾ ಇದೀವಿ, ಸೀರಿಯಸ್ ಆಗಿ ಇದು ಹೇಳ್ತಾ ಇರೋದು. 10 ದಿನ ಆದ್ಮೇಲೆ ಇವ್ರು ಅದೇನ್ ಕ್ರಮ ಕೊಡ್ತಾರೆ ನಮ್ಗೆ, ಅದೇನು ಬಂದು ನಮ್ನೆಲ್ಲ ಅವ್ರು ಮುಖಾಮುಖಿ ಮಾತಾಡಿ ನಮ್ಗೆ ನಮ್ಮ ಆಗಿರೋ ಬಡವ ಹುಡುಗನ್ಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸ್ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಾವು 11 ದಿನಕ್ಕೆ ನಾವು ಹೋರಾಟ ಮಾಡೋದಂತೂ ನಿಜ. ನಿಮ್ಮ ಹೆಸರು? ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ರೇಖಾ ಲೋಕೇಶ್ ಅಂತ, ಗ್ರಾಮ ಪಂಚಾಯತಿ ಸದಸ್ಯ ಸೋಮನಾಥ್. ನಾನು ತಾಲೂಕಿನ ST JDSನ ಅಧ್ಯಕ್ಷ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಾವು ಯಾರ್ದ ವ್ಯಕ್ತಿ ಪರ ಇಲ್ಲಿ ಮಾತಾಡಕ್ಕೆ ಬಂದಿಲ್ಲ. ಅನ್ಯಾಯ ಆಗಿದೆ, ಸಾಮಾಜಿಕ ನ್ಯಾಯನ ಕೇಳಕ್ಕೆ ಬಂದಿದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕುವಂಥ ಹಕ್ಕಿದೆ. ಇಲ್ಲಿ ಯಾವುದೇ ರೀತಿ ದೌರ್ಜನ್ಯ ಒಂದು ಮಾತಾಡಕ್ಕೆ ನಾವು ಬಂದಿಲ್ಲ. ನಮಗೆ ಎಲ್ಲರೂ ಬೇಕು, ಸಮಾಜದೊಳಗೆ ಎಲ್ಲರೂ ಬದುಕಬೇಕು, ಸಮಾನತೆ ಬೇಕು. ಸಮಾನತೆ ಎಲ್ಲಿದೆ? ಸಮಾನತೆ ಎಲ್ಲಿದೆ ಹೇಳಿ? ಏಕಾಏಕಿ ಯಾರಿಗೂ ಪಂಚಾಯತಿಗೆ ನೋಟಿಸ್ ಕೊಡದೆ ಅವರೇನು ಕದ್ದಿ ಅಕ್ರಮ ಕಟ್ಟಿಲ್ಲ. ನಿನ್ನೆ MLA ಅವರು ಒಪ್ಕೊಂಡಿದ್ದಾರೆ, ನೀವು ಹೆಂಗೆ ಮಾಡಿದ್ರಿ ಅಂತ. ಇಡೀ ತಾಲೂಕು ಒಳಗಡೆ ಎಷ್ಟು ಬಿಲ್ಡಿಂಗ್ ಅವೆ ಅವನ್ನ ಹೊಡೆಸಾಕ್ಬೇಕು. ಇನ್ನೊಂದು ವಾರ ಟೈಮ್ ಕೊಡ್ತೀವಿ. ಏನು 10 ದಿವಸ ಟೈಮ್ ಕೊಡ್ತೀವಿ. ಆ ಒಂದು ವಾರದೊಳಗಡೆ ಏನು ಅಕ್ರಮವಾಗಿ ಕಟ್ಟಿದ್ದಾರೆ PWD ಅವರು ಅದೆಲ್ಲರೂ ತೆರವುಗೊಳಿಸ್ಬೇಕು. ಇಲ್ಲ ಅಂದ್ರೆ ಉಗ್ರವಾದ ಪ್ರತಿಭಟನೆ ನಾವು ಕೈಗೊಳ್ತೀವಿ. ಇಲ್ಲ ಆ ಆಗಿರೋಂಥ ಅನ್ಯಾಯನ ಬರೆಸ್ಬೇಕು ಆ 10 ದಿವಸದೊಳಗಡೆ. ಇಲ್ಲ ಅಂದ್ರೆ ಕುರುಬ ಸಮುದಾಯ ಮತ್ತು ನಾಯಕ ಸಮುದಾಯ ಇಬ್ಬರು ಒಗ್ಗೂಡಿ ಉಗ್ರವಾದ ಪ್ರತಿಭಟನೆ ನಾವು ಖಂಡಿತ ಮಾಡ್ತೀವಿ. ತಾಲೂಕಿನ ಎಲ್ಲಾ ಸಮುದಾಯನೂ ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಯಾಕೆಂದ್ರೆ ಇದು ಖಂಡನೀಯ ವಿಚಾರ. ಹಂಗಾಗಿ ಇಡೀ ತಾಲೂಕಿನಲ್ಲಿ ಎಲ್ಲಾ ಸಮುದಾಯನ ಸೇರಿ ನಾವು ಈ 10 ದಿವಸ ಆದ್ಮೇಲೆ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಬೇಕಾಗುತ್ತೆ. ತಾಲೂಕು ಸಂಘದಲ್ಲಿ ಏನಂತಂದ್ರೆ ಸರ್, ಈಗ ಒಬ್ಬ ಅಧಿಕಾರಿಗಳಾದಂಥವರು ಯಾವುದೇ ಒಂದು ಮಳಿಗೆನೇ ಆಗಲಿ, ಯಾವುದೇ ಒಂದು ಇದನ್ನು ಡೆಮಿನಿಸ್ ಮಾಡಬೇಕಾದ್ರೆ ಪ್ರಥಮ ಪ್ರಜೆ ಅಧ್ಯಕ್ಷರು, ಯಾವುದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಮೆಂಬರ್ಗಳು, ಅವರೆಲ್ಲರಿಗೂ ಸಹ ಅವರು ಸೂಚನೆನ ಕೊಡಬೇಕಾಗ್ತದೆ. ಸೊ ಅವರು 7 ದಿನನೋ ಮತ್ತು 8-10 ದಿನನೋ ಅಂತ ಸೂಚನೆ ಕೊಟ್ಟು ಅವ್ರಿಗೆ ಕೊಡಬೇಕದು. ಅದನ್ನು ಅವರು ಕೊಟ್ಟಿಲ್ಲ. ಅದೇ ರೀತಿ ಮತ್ತು ನಮ್ಮ ಏನು ಪಾಪ ಮಳಿಗೆಯನ್ನು ಪಡೆದಿರ್ತಕ್ಕಂಥ ಭರತ್ ಆಗಿರ್ಬೋದು ಮತ್ತು ವಸಂತ್ ಕುಮಾರ್ ಆಗಿರ್ಬೋದು, ಅವ್ರಿಗೂ ಸಹ ಸೂಚನೆ ಕೊಟ್ಟಿಲ್ಲ. ಸಪೋಸ್ ಅವ್ರು ಸಿಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಮಳಿಗೆಗೆ ಹೋಗಿ ಅಂಟಿಸಿ ಆ ಫೋಟೋನಾರ ತೊಗೊಂಡು ಅವ್ರು ಮಾಡಬೇಕದು. ಅದು ಯಾವುದೂ ಮಾಡ್ದೇನೆ ಏಕಾಏಕಿ ಇವರು ದೌರ್ಜನ್ಯದಲ್ಲಿ ಈ ಇಂಜಿನಿಯರ್ ಪರ್ಟಿಕ್ಯುಲರ್ ಮಾಡಿರೋದೇ ಅವರು ಇಂಜಿನಿಯರು. ಆ ಇಂಜಿನಿಯರ್ ಮೇಲೆ ದಯವಿಟ್ಟು ನಾವು ಆ್ಯಕ್ಷನ್ ತೊಗೋಬೇಕಾಗ್ತದೆ. ನಮ್ಮ ಸಂಬಂಧಪಟ್ಟ ಸರ್ಕಾರಿ ಇವರು ಈ ಸಂಬಂಧಪಟ್ಟವರು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಜೊತೆಗೆ ನಾವು ಏನು ಗೆಡುವು ಕೊಟ್ಟಿದ್ದೀವಿ 10 ದಿನದ ಒಳಗಡೆ ನಮ್ಮ ಮಳಿಗೆಗಳನ್ನ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯನ ಅದು ಸರಿದೂಗಿಸ್ಕೊಡ್ಬೇಕು, ಆ ಮಳಿಗೆನ ಕಟ್ಕೊಡ್ಬೇಕು. ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅನ್ಯಾಯ ಆಗಿದೆ, ಸರಿ ಮಾಡಿಸ್ಕೊಡ್ತೀನಿ. ನಮಗೆ ಅನ್ಯಾಯ ಆಗಿದೆ ಸರ್. ಅದು AWEನಾರು ತುಂಬಿಸ್ಕೊಡ್ಲಿ ಸರ್, ಇಲ್ಲ ಶಾಸಕರಾರು ತುಂಬಿಸ್ಕೊಡ್ಲಿ, ಇಲ್ಲ ಆರಕ್ಷಕ ಠಾಣೆನಾರು ತುಂಬಿಸ್ಕೊಡ್ಲಿ. ನಮ್ಗೆ ಅನ್ಯಾಯ ಆಗಿದೆ. ನಮ್ಗೆ ಅನ್ಯಾಯ ಆಗಿರೋದು ಬಂದು ಏಕಾಏಕಿ ಹೊಡೆದಾಕಿರೋದು PWD ಇಲಾಖೆಯವರು ಸರ್. ಇಲ್ಲ ಅಧ್ಯಕ್ಷರವ್ರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ, ನಮಗೂ ಒಂದು ನೋಟಿಸ್ ಕೊಟ್ಟಿಲ್ಲ. ನಮ್ಗೆ ಅನ್ಯಾಯ ಆಗಿರೋದು PWD ಇಲಾಖೆಯಿಂದ ಸರ್. ನಮ್ಗೆ ದಯವಿಟ್ಟು ನ್ಯಾಯ ಕೊಡ್ಬೇಕು. ಇಲ್ಲ ನಮ್ಗೆ ಆಗಿರೋಂಥ ನಷ್ಟನ ತುಂಬಿಕೊಡ್ಬೇಕು. ಇಲ್ಲ ಅದೇ ಜಾಗದಲ್ಲಿ ನಮ್ಗೆ ಒಂದೊಂದು ಮಳಿಗೆನ ಇಬ್ರಿಗೂ ಒಂದೊಂದು ಮಳಿಗೆನ ನಿರ್ಮಾಣ ಮಾಡ್ಕೊಡ್ಬೇಕು ಸರ್. ನಾವೇನು ಮೆಜರ್ಮೆಂಟ್ ಅಲ್ಲಿ ಕಟ್ಟಿದ್ವಿ, ಅವ್ರು ಏನ್ ಮೆಜರ್ಮೆಂಟ್ ಯಾವ ಸ್ಪಾಟ್ ಅಲ್ಲಿ ಬಂದು ಅಗ್ರಿಮೆಂಟ್ ಮಾಡಿದ್ರು, ಯಾವ ಸ್ಪಾಟ್ ಅಲ್ಲಿ ಬಂದು ಮಾಜೂರು ಮಾಡಿದ್ರು, ಅದೆಲ್ಲ ಸಾಕ್ಷಿ ನಮ್ಮ ಹತ್ರ ಇದೆ ಸರ್. ಅದರಂತೆ ಅದೇ ಅಳತೆಯಲ್ಲಿ ನಾವು ಕಟ್ಟಿರೋದು ಸರ್. ನಾವು ಬೇರೆ ಏನು ಅಕ್ರಮವಾಗಿ ಏನು ಕಟ್ಟಿಲ್ಲ. ಬೇಕಾದ್ರೆ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ, ಬೇಕಾದ್ರೆ ಕೇಳ್ಕೊಳ್ಳಿ. ಸಾಕು ಮಾಡೋದಕ್ಕೆ ಅಂದ್ಬಿಟ್ಟು RCC ಬಿಲ್ಡಿಂಗ್ ಮಾಡಿದ್ವಿ. ಪಂಚಾಯತಿಯಿಂದ ಸೇಮ್ ರೆಸಲ್ಯೂಷನ್ ಮತ್ತು ಅಗ್ರಿಮೆಂಟ್ ಮಾಡಿಕೊಟ್ಟು 19 ಜನ ಮೆಂಬರು ಸೈನ್ ಹಾಕೊಟ್ಟಿದ್ದಾರೆ. ಅದರಂತೆ ಬಾಡಿಗೆದಾರರು 7 ವರ್ಷ 11,000 ಬಾಡಿಗೆ ಅಂತ ಫಿಕ್ಸ್ ಮಾಡಿದರು. ಅದರಂತೆ ಮಳಿಗೆ ನಾನು ಬೇಗ ಮುಗಿಸ್ದೆ. ನಾನು ಕಟ್ಟಾದ್ಮೇಲೆ ಆಮೇಲೆ ಅನಂತರ ಇವ್ರು ಕಟ್ಟಿದ್ರು. ಇವರು ಬೇಗ ಓಪನ್ ಮಾಡಿಕೊಂಡ್ರು. ನಾವು ಮೆಡಿಕಲ್ ಸ್ಟೋರ್ ಆಗಿರೋದ್ರಿಂದ ನಮಗೆ NOC
ಎಲೆಕ್ಟ್ರಿಸಿಟಿ ಎಲ್ಲ ಬೇಕಾಗಿತ್ತು. ಇವರು ನಂದಿನಿ ಡೈರಿ ಇವ್ರು ಆಲ್ರೆಡಿ ನಡೆಸ್ತಾ ಇದ್ರು, ನಾವಿನ್ನೂ ಓಪನ್ ಮಾಡಿರಲಿಲ್ಲ. ನಾವು NOC ಲೈಸೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಬಂದು ಏಕಾಏಕಿ ಡೆಮಾಲಿಷ್ ಮಾಡಿಬಿಟ್ರು. ನಮಗೇನು ಇದೇ ಇಲ್ಲ, ಇಂಟಿಮೇಷನ್ ಇಲ್ಲ, ಏನು ಕೊಡಲಿಲ್ಲ. ಪಂಚಾಯತಿಯವ್ರಿಗೂ ಕೊಟ್ಟಿಲ್ಲ. ಪಂಚಾಯತಿ ಅಧ್ಯಕ್ಷರು ಬಂದು ಎದುರುಗಡೆ ನಿಂತ್ಕೊಂಡು ಏನಿದೆ ನಿಮ್ಮ ಹತ್ರ ಕೊಡಿ ಅಂತ ಅವರು ಕೇಳಿದ್ರು, ನಾವು ಕೇಳಿದ್ವಿ. ಎಷ್ಟೇ ಗೋಗರ್ ಕೇಳಿದ್ರು ಅವರು ನಮ್ಮ ಮಾತಿಗೆ ಬೆಲೆನೇ ಕೊಡಲಿಲ್ಲ. ಆರಕ್ಷಕ ಠಾಣೆ ಅವ್ರ ಕಡೆಯಿಂದ ಬಂದು ಪೊಲೀಸ್ ಫೋರ್ಸಿಂದ ಬಂದು ಏಕಾಏಕಿ ಡೆಮಾಲಿಷ್ ಮಾಡಿಬಿಟ್ರು. ನಾವು ನಮ್ಮ ಹೆಂಡತಿ ಮಕ್ಕಳು ಒಡವೆ ಎಲ್ಲ ಅಡ ಮಾಡಿ ಅವ್ರ ಹತ್ರ ಸಾಲ ಇಸ್ಕೊಂಡು 5% ಬಡ್ಡಿ ಇಸ್ಕೊಂಬಂದು ನಾನು 6-7 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ. ಅಲ್ಲಿ ನನ್ಗೆ ಏನು ಮಾಡೋದು ಈಗ ಅಂತಲೇ ನನಗೆ ತೋಚ್ತಾ ಇಲ್ಲ ಸರ್. ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ. ಒಳಗಡೆ ಒಂದು ಫ್ರಿಡ್ಜ್ ಇತ್ತು ಸರ್, ರ್ಯಾಕ್ಗಳಿತ್ತು. ನೆಕ್ಸ್ಟ್ ಈಗ ಧನುರ್ಮಾಸದಲ್ಲಿ ಓಪನ್ ಮಾಡೋದು ಬೇಡ, ಇವ್ರು ಅಷ್ಟೊತ್ತು ಕೊಡ್ತಾರೆ ಅಂತ ನಾನು ವೇಟಿಂಗಲ್ಲಿದ್ದೆ. ಅಧ್ಯಕ್ಷರು ಕೊಡ್ತಾರೆ, ಮಾಡಿಸ್ಕೊಳ್ಬೋದು ಅಂದ್ಬಿಟ್ಟು ಎಲ್ಲ ಒಳಗಡೆ ಒಂದು ಫ್ರಿಡ್ಜು, ರ್ಯಾಕು ತಗೊಳ್ಳೋಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಅಟ್ಲೀಸ್ಟ್ ಮಳಿಗೆ ಹತ್ರನೇ ನಮ್ಮನ್ನ ಸೇರಿಸ್ಲಿಲ್ಲ ಸರ್. ಮಳಿಗೆ ಹತ್ರ ನಾವು ಕಟ್ಟಿರೋ ಮಳಿಗೆ ಹತ್ರನೇ ನಮ್ಗೆ ಬಿಡಲಿಲ್ಲ. ಎಲ್ಲ ಒಳಗಡೆ ಎಲ್ಲ ಮೆಟೀರಿಯಲ್ ಎಲ್ಲ ಹೊಂಟೋಯ್ತು ಸರ್ ನಮ್ಗೆ. ಮತ್ತೆ ಸರ್ ಅದು ಹೊಡಿಬೇಕಾದ್ರೆ ಪೊಲೀಸ್ನವರು ಮತ್ತೆ AW ಎಲ್ಲ ಇದ್ರ? ಹೌದು ಸರ್, ಪೊಲೀಸ್ನವರು, ಸರ್ಕಲ್ ಇನ್ಸ್ಪೆಕ್ಟರ್ ಜಗದೀಶು, ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಸರ್, ಮತ್ತೆ ಸುಮಾರು SI ಕುಮಾರ್ ಸರ್, ಎಲ್ಲ ಪ್ರತಿ ಪೊಲೀಸ್ ಫೋರ್ಸೇ ಇತ್ತು ಸರ್. ಅಲ್ಲಿ ಒಂದು 35 ಜನ ಪೊಲೀಸ್ ಬಂದಿದ್ರು, ಲೇಡಿ ಪೊಲೀಸ್ ಒಂದು 4 ಜನ ಇದ್ರು. ನಮ್ಮನ್ನ ಮಳಿಗೆ ಹತ್ರನೇ ಹೋಗ್ಬಿಡ್ತಾ ಇಲ್ಲ. ಅದು ನಮ್ಗೆ ಲೈಸೆನ್ಸ್ ಕೊಡಬೇಕು ಮತ್ತೆ NOC ಕೊಡಬೇಕು ಅಂತ ಗ್ರಾಮ ಸಭೆಯಲ್ಲೂ ಕೂಡ ತೀರ್ಮಾನ ಆಗಿತ್ತು ಸರ್. ಸರ್ ಇವಾಗ ನೀವು MLA ಏನಾದ್ರು ಮಾಹಿತಿಯನ್ನು ಕೊಟ್ಟಿದ್ರಾ ಈ ವಿಚಾರದಲ್ಲಿ? ಸರ್ MLA ಅವ್ರಿಗೆ ತಿಳಿಸಿದ್ದೀವಿ ಸರ್. ಅಲ್ಲ ಇವಾಗ ಅಲ್ಲ, ಅದಕ್ಕಿಂತ ಮುಂಚೆ ನಿಮ್ಗೆ ಮುಂಚೆ ಏನಾದ್ರು ಮಾಹಿತಿ ಇತ್ತಾ ಹೊಡಿತಾರೆ ಅಂತ ಬಿಲ್ಡಿಂಗ್? ಆ ಬಿಲ್ಡಿಂಗ್ ಹೊಡಿತಾರೆ ಅಂತ ತಿಳಿಸಿಲ್ಲ ಸರ್. ಅವ್ರಿಗೆ ಗೊತ್ತಿಲ್ಲ. ಅವ್ರ ಮಾಹಿತಿ ಇಲ್ವಾ? ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ನೋಟಿಸೇ ಕೊಟ್ಟಿಲ್ಲ ಸರ್. ನಮ್ಗೆ ನೋಟಿಸ್ ಕೊಟ್ಟಿಲ್ಲ.